ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 17ನೇ ಶ್ಲೋಕ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ ಅಪಕ್ವ ಅತ ಪತೇತ್ ತಥಾ ಯದಿ ಯತ್ರ ಕ್ವಾವ ಅಭದ್ರಂ ಅಮುಷ್ಯ ಕಿಂ ಕವಾ ಅರ್ಥ ಆಪ್ತ ಅವಜತಾಂ ಸ್ವಧರ್ಮತ. ಅನುವಾದ: ಭಗವಂತನ ಭಕ್ತಿ ಸೇವೆ ಮಾಡುವ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನು ಬಿಟ್ಟುಕೊಟ್ಟು ವ್ಯಕ್ತಿಯು ಕೆಲವೊಮ್ಮೆ ಇನ್ನು ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು. ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಹೇಗೆ ಅರ್ಥ ಮಾಡುವಂಥದ್ದು ಈ ಶ್ಲೋಕ ಎಂತಂದ್ರೆ, ಈ ಶ್ಲೋಕ ಹೇಳುವಂಥದ್ದು ಈ ಭೌತಿಕ ಲೋಕದಲ್ಲಿ ಉನ್ನತ ಮಟ್ಟದ ಯಾರು ನಮ್ಮ ಭೌತಿಕ ಲೋಕದಲ್ಲಿ ಸಕ್ಸೆಸ್ ನಮ್ಮ ಲೆಕ್ಕ ಪ್ರಕಾರ ಸಕ್ಸೆಸ್ ಅಂದ್ರೆ ಯಾರು? ದೊಡ್ಡ ಡಾಕ್ಟರ್, ದೊಡ್ಡ ಇಂಜಿನಿಯರ್, IAS, IPS, ದೊಡ್ಡ ಬಿಸ್ನೆಸ್ ಮ್ಯಾನ್, ಇವರು ನಮ್ಮ ಲೆಕ್ಕ ಪ್ರಕಾರ ಸಕ್ಸೆಸ್. ಆದರೆ ಇಲ್ಲಿ ಅಂತ ಹೇಳುವಂಥದ್ದು ಭಾಗವತಮ್ಮನವರನ್ನು ಎಂತ ಮಾಡಿದೆ? ಹೀಗೆ ಹಿಂಡಿ ಚಟ್ನಿ ಮಾಡಿದೆ, ಏನು ಅಲ್ಲ ಅಂತ ಅವರು. ಇದಕ್ಕೆ ಪ್ರತಿಯಾಗಿ ನೋಡಿ ಹೇಳುವಂಥದ್ದು, ಒಬ್ಬ ಭಕ್ತಿ ಸೇವೆಗೆ ಬಂದ, ಭಕ್ತಿ ಸೇವೆ ಬಂದು ಭಕ್ತಿ ಮಾರ್ಗಕ್ಕೆ ಬಂದ. ಈಗ ಎಕ್ಸಾಂಪಲ್, ಈ ಕ್ಲಾಸಲ್ಲಿ ಯಾರಾದರೂ ನನ್ನ ಭಗವದ್ಗೀತಾ ಕ್ಲಾಸಲ್ಲಿ ಯಾರೋ ಒಬ್ಬ ಸೇರಿದ, ಕ್ಲಾಸಿಗೆ ಸೇರಿದ್ದಾನೆ ಅಂದರೆ ಈ 18 ದಿವಸದ ಪ್ರೋಗ್ರಾಮ್ ಸೇರಿದ. 18 ದಿವಸ ಆದಮೇಲೆ ನನಗೆ ಫೋನ್ ಮಾಡ್ತಾನೆ. ಅಂದರೆ ಒಬ್ಬ ಹುಡುಗ ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗಬೇಕು, ಹಾಗಾಗಿ ಹುಡುಗರಿಗೆ ನಮಗೆ ಎಂಟ್ರಿ ಉಂಟು, ಅಂದರೆ ನನಗೆ ಡಿಸಿಷನ್ ತೆಗಿಬೋದು. ಮಾತಾಜಿಗಳಿಗೆ ಇದೆಲ್ಲ ನಮಗೆ ಇಲ್ಲ, ಇಲ್ಲಿ ಟೆಂಪಲಲ್ಲಿ ಎಂಟ್ರಿ ಇಲ್ಲ. ಆದರೆ ಹುಡುಗರ ವಿಷಯದಲ್ಲಿ ಎಸ್ ನಮಗೆ ತೆಗಿಬೋದು. ಆದರೂ ಕೂಡ ನಾವು ಈಗ ಇಸ್ಕಾನಲ್ಲಿ ಹೇಗೆ ಅಂದರೆ ಈ ರೀತಿ ಹೇಳೋದಿಲ್ಲ. ಹೀಗೆ ಅಂತ ಅಂದರೆ ಫಸ್ಟ್ ಅವರು ಕಾಲೇಜ್ ಆದ ಕೂಡಲೇ ಇದು ಕಲಿಯುವ ಹುಡುಗ ಅಂತ, ಕಾಲೇಜ್ ಆದಮೇಲೆ ಅವರು 2-3 ವರ್ಷ ಕೆಲಸ ಮಾಡಬೇಕು. ಕಾಲೇಜ್ ಇರುವಾಗ ನಾವು ಅವ್ರಿಗೆ ಕೃಷ್ಣ ಪ್ರಜ್ಞೆ ಕಲಿಸ್ತೇವೆ, ಆದರೆ ಅವ ಸ್ವಲ್ಪ ಕೆಲಸ ಮಾಡಿ ಮತ್ತೆ ಅವನೇ ಸ್ವತಃ ಬರಬೇಕು, ನಾವು ಫೋರ್ಸ್ ಮಾಡೋದಿಲ್ಲ. ಈಗ ಒಬ್ಬ ಹುಡುಗ ಎಸ್ ನಾನು ಬರ್ತೇನೆ. ಈಗ ನಿನ್ನೆ ಒಬ್ರು ನಮ್ಮ ಪ್ರೆಸಿಡೆಂಟಿಗೆ ಒಬ್ಬ ಅಂದರೆ ಬೆಂಗಾಲಿ ಹುಡುಗ ಅಂದರೆ ನನಗೆ ಮೂವ್ಮೆಂಟ್ ಸೇರ್ಬೇಕಂತ ಹೇಳ್ತಾ ಇದ್ದೆ. ನನ್ನ ತಂದೆ ಕೂಡ ಭಕ್ತರು, ಬೆಂಗಾಲದಲ್ಲಿರುವಂಥದ್ದು, ಅವರು ಕೂಡ ಎಂಟ್ರಿ ಉಂಟು, ಅಂದರೆ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದ ಒಬ್ಬ ಬಂದು ನೋಡಿ, ಫಸ್ಟ್ ಆಫ್ ಆಲ್ ಹೀಗೆ ಎಂಟ್ರಿ ಇಲ್ಲ, ನಾವು ಮಾಡೋದಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಮೆಚುರಿಟಿ ಆದಮೇಲೆ ನಾವು ತಗೊಳ್ತೇವೆ. ಅಂದ್ರೆ ಕೃಷ್ಣ ಮನೆ ತುಂಬಾ ವರ್ಷ ಇದ್ದ ಮೇಲೆ ಮತ್ತೆ ನಾವು ಸೀರಿಯಸ್ ಫುಲ್ ಟೈಮ್ ಅಲ್ಲಿ ತಗೊಳ್ತೇವೆ. ಇಲ್ಲದ ಫಸ್ಟಿಗೆ ಬಂದು ಒಂದು 2-3 ತಿಂಗಳು ಇರ್ಬೇಕು, ನಾವು ಬಿಹೇವಿಯರ್ ನೋಡ್ತೇವೆ. ಬಿಹೇವಿಯರ್ ಸರಿಯಾಗಿದ್ರೆ ಮತ್ತೆ ನಾವು ಹೇಗಂದ್ರೆ ಒಟ್ಟಿಗೆ ಇರುವಂತ ಆ ಒಂದು ಬಿಹೇವಿಯರ್ ಗೊತ್ತಿರ್ಬೇಕು. ಯಾಕಂದ್ರೆ ನಮ್ದು ಇಸ್ಕಾನ್ ಸಂಸ್ಥೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬರ್ತೇವೆ, ಹೊಂದಿಕೊಂಡು ಹೋಗ್ಬೇಕು. ಹಾಗಾಗಿ ಇದನ್ನೆಲ್ಲ ನಾವು ನೋಡ್ತೇವೆ, ಆಗ ಒಟ್ಟು ನಾವು ತಗೊಳ್ಳೋದಿಲ್ಲ. ಆಗ ಕೂಡ ಒಬ್ಬ ಬಂದ ಸೇರ್ತ ಅಂತ ಹೇಳಿದ, ಸೇರಿದ ಮೇಲೆ ಸೇರಿ ಮತ್ತೆ ಒಂದು 6 ತಿಂಗಳಲ್ಲಿ ಎಂತದಾಯ್ತು, ಬಿಟ್ಟ. ಆದ್ರೆ ಈ ಶ್ಲೋಕ ಅಂತ ಹೇಳುದಂದ್ರೆ ಹಾಗೆ ಇಮ್ಮೆಚ್ಯೂರಿಟಿ, ಅಪಕ್ವ ಅಂದ್ರೆ ಇಮ್ಮೆಚ್ಯೂರಿಟಿ, ಪಕ್ವ ಅಂದ್ರೆ ಹಣ್ಣಾದದ್ದು, ಅಪಕ್ವ ಅಂದ್ರೆ ಕಾಯಿ. ಹಾಗಾಗಿ ಒಬ್ಬ ಬಿಗಿನರ್ ಬಂದು ಸೇರಿದ, ಜೋಶಲ್ಲಿ ಬಂದು ಸೇರಿದ ಕೃಷ್ಣ ಭಜನೆ, ಮತ್ತೆ ಬಿಟ್ಟ. ಭಗವಂತನ ಭಕ್ತಿ ಸೇವೆ ಮಾಡೋ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನು ಬಿಟ್ಟು ವ್ಯಕ್ತಿ ಕೆಲವೊಮ್ಮೆ ಇನ್ನೂ ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗುವುದು, ಸೇರಿ ಮತ್ತೆ ಬಿಡ್ತಾನೆ. ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಅದು ವಿಫಲ ಅಲ್ಲ ಅಂತೆ ಅವನಿಗೆ. ಯಾಕೆ ಇದನ್ನು ಯಾಕೆ ಹೇಳ್ತಿದ್ದಾರೆ? ಯಾಕೆಂದ್ರೆ ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹೋದವಾಯ, ಕೃಷ್ಣ ಭಜನೆ ಸ್ವಲ್ಪ ಮಾಡಿದ್ರು ಕೂಡ ಅದು ದೊಡ್ಡದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದವ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದೆ, ಅಂದ್ರೆ ತುಂಬಾ ಸಕ್ಸಸ್ಫುಲ್, ಒಬ್ಬ ದೊಡ್ಡ ಡಾಕ್ಟರ್, ದೊಡ್ಡ ಇಂಜಿನಿಯರ್, ದೊಡ್ಡ IAS, ದೊಡ್ಡ IPS ನಿರತನಾಗಿದ್ದರು, ಅದರಿಂದ ಯಾವ ಪ್ರಯೋಜನ ಇಲ್ಲಂತೆ.
ಇದು ಅವರಿಗೆ ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ಬೋದು, ಯಾಕಂದ್ರೆ ಜನರು, ಯಾಕಂದ್ರೆ ಆ ರಜೋಗುಣ ತಮಗುಣದವರಿಗೆ ಇದನ್ನು ನಾವು ಹೇಳಿದ್ರೆ ಇಮಿಡಿಯೇಟ್ ಸಿಟ್ಟು ಬರ್ಬೋದು. ಆದರೆ ಭಾಗವತಂ ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ ಅಂತ ಇದೆ. ಭಕ್ತಿಗೆ ಸ್ವಲ್ಪ ಮಾಡಿದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಕೊಡುವಂಥದ್ದು, ಇದನ್ನು ನಾವು ತಗೊಳ್ಬೇಕು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ವೇಸ್ಟ್ ಅನ್ನೋದು ಇಲ್ಲ. ಉಳಿದೋದೆಲ್ಲ ನಮ್ಮ ಕರ್ಮಾನುಸಾರ ಪ್ರೀವಿಯಸ್ ಲೈಫಲ್ಲಿ ನಾವು ಒಳ್ಳೇದು ಮಾಡಿರ್ಬೇಕು. ಹಾಗೆ ನಾವು ಈಗ ಡಾಕ್ಟರ್ ಆಗಿರ್ಬೋದು, ಅಲ್ಲ ನಾವು IPS ಆಗಿರ್ಬೋದು, ಎಂತ ಒಂದು IAS ಆಗಿರ್ಬೋದು, ಇಲ್ಲ ಇಂಜಿನಿಯರ್ ಆಗಿರ್ಬೋದು. ಪ್ರೀವಿಯಸ್ ಲೈಫ್ ಅಷ್ಟು ಪುಣ್ಯ ಮಾಡಿದ್ದೇವೆ, ಈ ಲೈಫಲ್ಲಿ ಸಿಗ್ತಾವೆ. ಅದು ನೆಕ್ಸ್ಟ್ ಎಂತ? ನೆಕ್ಸ್ಟ್ ಪುನಃಮೂಷಿಕ ಭವ. ಪುನಃಮೂಷಿಕ ಭವ ಅಂದರೆ ಜಲಜಾನವ ಲಕ್ಷಾನಿ, ಅದೇ ರಿಪೀಟೆಡ್. ಮೀನು, ಮರ, ಇರುವೆ, ಮತ್ತೆ ಪಕ್ಷಿ, ಪ್ರಾಣಿ, ಮತ್ತೆ ಲಾಸ್ಟ್ಗೆ 4 ಲಕ್ಷ ಮನುಷ್ಯ ಜನ್ಮ. ಅದನ್ನೇ ಅಂದರೆ ಇದು ಆದ ಮೇಲೆ ಮತ್ತೆ ಸಿಗುವಂಥ ಮನುಷ್ಯ ಜನ್ಮ. ಹಾಗಾಗಿ ಇದು ನಮ್ಮ ಗಮನದಲ್ಲಿ ಇರಬೇಕು. ಅದು ಮೇನ್ ಅಲ್ಲ, ಈ ಭಕ್ತಿ ಮೇನ್. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸಿಗೆ ಭಾವಾರ್ಥಕ್ಕೆ ಬರುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಮಾನವರು ನಿರ್ವಹಿಸಬೇಕಾದ ಕರ್ತವ್ಯಗಳು ಅಸಂಖ್ಯಾತವಾಗಿವೆ. ತುಂಬಾ ಕರ್ತವ್ಯಗಳು. ಎಂತೆಲ್ಲ ಕರ್ತವ್ಯ? ಜನರು ಹೇಳುವಂಥದ್ದು ಎಂತಂದ್ರೆ, ಫಸ್ಟ್ ಕರ್ತವ್ಯ ನಾವು ತಂದೆ ತಾಯಿಯನ್ನು ನೋಡಬೇಕು. ನೀವು ಈ ಕೃಷ್ಣ ಪ್ರಜ್ಞೆಗೆ ಫುಲ್ ಹೋದ ಮೇಲೆ ತಂದೆ ತಾಯಿಯನ್ನು ಯಾರು ನೋಡುದು? ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಇದು 30 ವರ್ಷದ ಹಿಂದೆ ನಮ್ಮ ಇಸ್ಕಾನಲ್ಲಿ ನಡೆದ ಘಟನೆ. ಇಂಥದ್ದು ತುಂಬ ಉಂಟು ಎಕ್ಸಾಂಪಲ್. ಒಂದು ಘಟನೆ ಹೇಳಿದೆ. ಒಬ್ಬ ಭಕ್ತರು ಅವರು ಆಗ ಅವರಿಗೆ 300 ರೂಪಾಯಿ ಸಂಬಳ ಇತ್ತು. ಇದು 30 ವರ್ಷ ಹಿಂದೆ. ಇಸ್ಕಾನ್ಗೆ ಬಂದರು, ಕೃಷ್ಣ ಪ್ರಜ್ಞೆ ಎಲ್ಲ ಕೃಷ್ಣನಲ್ಲಿ ಬಂದರು. ತುಂಬ ಖುಷಿ ಆಯ್ತು ಅವರಿಗೆ. ಇಮಿಡಿಯೇಟ್ ಆಗಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು, ನಾನು ಸೇರಬೇಕು. ಅದಕ್ಕೆ ಪ್ರೆಸಿಡೆಂಟ್ ಹೇಳಿದ್ರು, ಆಯ್ತು ಸೇರು ಅಂತ ಹೇಳಿದ್ರು. ಆದರೆ ಒಂದು ಪ್ರಾಬ್ಲಮ್ ಉಂಟು. ಎಂತ ಪ್ರಾಬ್ಲಮ್? ನನಗೆ ತಾಯಿ ಮಾತ್ರ ಇರುವಂಥದ್ದು, ಬೇರೆ ಯಾರು ಇಲ್ಲ. ಮತ್ತು ತಾಯಿ ಮನೆ ಕೆಲಸ ಮಾಡುವಂಥದ್ದು. ನನಗೆ 300 ರೂಪಾಯಿ, ತಾಯಿ ಕೂಡ 300 ರೂಪಾಯಿ ತಿಂಗಳಿಗೆ ಸಂಬಳ ಬರ್ತದೆ. ಸಂಬಳ ಇರಲಿಲ್ಲ, ಫಸ್ಟ್ ಹೇಳೋದು ತಾಯಿ ಮಾತ್ರ ಇರುವಂಥದ್ದು. ಹಾಗಾಗಿ ನಾನು ಇಲ್ಲಿ ಸೇರಿದ ಮೇಲೆ ನನಗೆ ಹಣ ಕೊಡಬೇಕು. ಅದಕ್ಕೆ ಪ್ರೆಸಿಡೆಂಟ್ ಹೇಳೋದು, ಎಷ್ಟು? 300 ರೂಪಾಯಿ. ಅವ್ರು ಹೇಳಿದ್ರು ಒಂದು 10,000 ಅಂತ, ಅದು 300 ರೂಪಾಯಿ. 300 ರೂಪಾಯಿ ಕೊಡುವಪ್ಪ, ಏನು ಮತ್ತೆ ಹೇಳಿದ್ರು ಈಗ ಈ ವಿಷಯ. ತಾಯಿ ಕೂಡ ಅದಕ್ಕೆ ಅವರು 300 ರೂಪಾಯಿ ಓಕೆ ಅಂತ ಹೇಳಿದ್ರು. ಮತ್ತೆ ಅವರು ಸೇರಿ ನೋಡಿ. ಇದಕ್ಕೆ ಹೇಳುವಂಥದ್ದು ಕೃಷ್ಣನ ಕೃಪೆ. ಈಗ ನಾವು ಹೇಳುದಲ್ಲ ತಂದೆ ತಾಯಿಯನ್ನು ಯಾರು ನೋಡುದು ಅಂತ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಜಿಕ್ ಎಂತ ಆಯ್ತಾ ಅಂದ್ರೆ, ಸೇರಿದ್ರು, ಮತ್ತೆ 300 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ತಾಯಿ ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಮನೆ ಕೆಲಸ ಮಾಡ್ತಾ ಇರುವ ಆ ಹೆಂಗಸಿನ ಮನೆಯ ಅವರ ಮಗಳು ಅಮೆರಿಕಾದಲ್ಲಿ ಇದ್ರು. ಅವಳಿಗೆ ಡೆಲಿವರಿ ಆಯ್ತು. ಹಾಗಾಗಿ ಮಗುವನ್ನು ನೋಡ್ಲಿಕ್ಕೆ ಎಂತಾಯ್ತು ಅಂದ್ರೆ, ಇವರು ಸೇರಿ 6 ತಿಂಗಳಲ್ಲಿ ಅವ್ರು ಹೇಳಿದ್ರು, ಆ ಹೆಂಗಸನ್ನು ನಿಮ್ಮ ಮನೆ ಕೆಲಸ ಅವರನ್ನು ಅಲ್ಲಿಗೆ ಕಳಿಸಿ. ಮತ್ತೆ ಅವ್ರು ಹೇಳಿದ್ರು, ನಾನು ಬರುವುದಿಲ್ಲ. ಇಲ್ಲ, ನಿಂಗೆ 15,000 ಸಂಬಳ ಕೊಡ್ತೇನೆ. ಮತ್ತೆ 15,000 ನೋಡಿ, 300 ರೂಪಾಯಿಯಲ್ಲಿ 15,000 ಹೇಳಿ. ಮತ್ತೆ ಅವರು ಹೋದ್ರು. ಹಾಗಾಗಿ ಕೃಷ್ಣ ಅಂತ ಅಂದ್ರೆ ಎಲ್ಲ ನೋಡ್ತಾನೆ. ಅಂದ್ರೆ ಈಗ ಹೇಗಂದ್ರೆ, ಒಂದು ನೀವು ಕಂಪನಿಗೆ ಸೇರ್ತೀರಿ, ಒಂದು ಕಂಪನಿಯಲ್ಲಿ ಇದೆ ಕೆಲಸಕ್ಕೆ ಕಂಪನಿಯಲ್ಲಿ ಇರುವಾಗ ನಿಮಗೆ ಇನ್ನೊಂದು ಕಂಪನಿಯಿಂದ ಆಫರ್ ಬರ್ತದೆ. ಇನ್ನೊಂದು ಕಂಪನಿಯಿಂದ ಆಫರ್ ಬರುವಾಗ ನಿಮ್ಮ ಕೆಲಸ ಅಂದ್ರೆ ಅಷ್ಟು ನಿಮ್ಮ ಹೆಸರು ಪ್ರಚಾರ ಆಗಿದೆ, ಒಳ್ಳೆ ಕೆಲಸ ಮಾಡುವ ಅಂತ. ಹಾಗೆ ಆ ಕಂಪನಿ ಅವನಿಗೆ ಗೊತ್ತಾಗಿದೆ ನಿಮ್ಮ ವಿಷಯ ಬಗ್ಗೆ ಎಲ್ಲ. ಅವ ಹೇಳ್ತಾನೆ, ಒಮ್ಮೆ ನಮಗೆ ಸಿಗುವ ಅಂತ. ಮತ್ತೆ ಸಿಗ್ತಿದ್ನು. ಆಗ ನನ್ನ ಕಂಪನಿಗೆ ಬಾ ಅಂತ. ಅದಕ್ಕೆ ಇಲ್ಲ, ನಾನು ಬರೋದಿಲ್ಲ. ಅಲ್ಲ, ನಿಮಗೆ ಅಲ್ಲಿ ಎಂತೆಲ್ಲ ಫೆಸಿಲಿಟಿ ಉಂಟು ಅಲ್ಲಿ ಎಲ್ಲ ಕೊಡ್ತೇನೆ, ಎಕ್ಸ್ಟ್ರಾ 30% ಹೈಕ್ ಕೊಡ್ತೇನೆ ಅಂತ ಹೇಳಿದ್ರು. ಆಗ ನೀವು ಹೋಗ್ತೀವಿ. ಅದೇ ರೀತಿ ಕೃಷ್ಣನ ಸೇವೆಗೆ ನೀವು ಬಂದ್ರೆ ಕೃಷ್ಣ ಉಳಿದದೆಲ್ಲ ನೋಡ್ತಾನೆ. ಆದರೆ ನಮಗೆ ಅದು ನಂಬಿಕೆ ಇಲ್ಲ, ಕೃಷ್ಣ ನೋಡ್ತಾನ. ಇದು ನಮ್ಮ ಕಂಡೀಷನ್. ಹಾಗಾಗಿ ಅದು ನಾವು ಹೇಳುದಂತ, ಹೆಚ್ಚಿನವರು ನಮಗೆ ತಂದೆ ತಾಯಿಯನ್ನು ನೋಡ್ಬೇಕು. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಮಗ ಬೇಗ ಸಾಯ್ತಾರೆ, ಇಮಿಡಿಯೇಟ್ ಸಾಯ್ತಾರೆ. ಹೀಗೆ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಇಲ್ಲಿ ಕೂಡ. ತಂದೆ ತಾಯಿಗೆ 60 ಮಗ 30 ಮಗ ಸಾಯ್ತಾನೆ ಇಮಿಡಿಯೇಟ್. ತಂದೆ ತಾಯಿ ಮತ್ತೆ ಇರುವಂತ, ಅವ್ರು ಕೂಡ ಮತ್ತೆ ಕೂಡ ಇರ್ತಾರೆ. ತಂದೆ ಮತ್ತೆ ಯಾರು ನೋಡುವಂಥದ್ದು? ಹಾಗಾಗಿ ನೋಡಿ, ನಮ್ಮ ಕೈಯಲ್ಲಿ ಯಾವುದಿಲ್ಲ. ನಾವು ಸುಮ್ಮನೆ ಈ ರೀತಿ ತಂದೆ ತಾಯಿಯನ್ನು ನೋಡ್ಬೇಕು, ಅವರನ್ನು ನೋಡ್ಬೇಕು. ಇದೆಲ್ಲ ನೆಪ.
ಈಗ ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ನೀವು ಗಿಡದ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಬ್ರಾಂಚಸ್ಗೆ ಹಾಕ್ಬೇಕಂತ, ಲೀಫಿಗೆ ಹಾಕ್ಬೇಕಂತಿಲ್ಲ. ಆದ್ರೆ ನಮಗೆ ಆ ಗಿಡದ ಬುಡಕ್ಕೆ ನೀರು ಹಾಕಿ ಮನಸ್ಸಿಲ್ಲ, ನಾವು ಆ ಎಲೆಗೆ ಹಾಕ್ತೇವೆ, ಹೀಗೆ ಪೈಪಲ್ಲಿ ಹೀಗೆ ಸ್ಟೆಮ್ಮಿಗೆ ಹಾಕ್ತೇವೆ. ಇದು ನಮ್ಮ ತಪ್ಪು. ಹಾಗಾಗಿ ಆ ಕೃಷ್ಣ ರಕ್ಷತಿ ಇತಿ ಕೃಷ್ಣ ಅಂತ ವಿಶ್ವಾಸ ಇರ್ಬೇಕು ನಮಗೆ. ಅವಶ್ಯ ರಕ್ಷಿಬೇಕು ಕೃಷ್ಣ, ಅವಶ್ಯ ರಕ್ಷಿಬೇಕು ಕೃಷ್ಣ, ಕೃಷ್ಣ ರಕ್ಷಣೆ ಮಾಡ್ತಾನೆ ಅನ್ನೋದು ನಮಗೆ ಆ ವಿಶ್ವಾಸ ಇರಬೇಕು. ಅದು ನಮಗೆ ಪ್ರಭುಪಾದ ಹೇಳ್ತಾರೆ, ಓನ್ಲಿ ಒನ್ ಥಿಂಗ್ ಇಸ್ ಲ್ಯಾಕಿಂಗ್, ಯು ಡೋಂಟ್ ಹ್ಯಾವ್ ಫೇತ್ ಇನ್ ಕೃಷ್ಣ. ಅದರ್ ಎವ್ರಿಥಿಂಗ್ ಯು ಹ್ಯಾವ್, ಎಲ್ಲ ಉಂಟು. ಒಂದೇ ಒಂದು ಕೊರತೆ ಅಂದ್ರೆ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಶುದ್ಧ ಭಕ್ತರಿಗೆ ಅನ್ಲಿಮಿಟೆಡ್ ನಂಬಿಕೆ ಅಂತ ಎಷ್ಟು ಅಂದ್ರೆ ತುಂಬಿ ತುಳುಕ್ತಾ ಉಂಟು. ಆದ್ರೆ ನಮ್ಗೆ ಕೃಷ್ಣನ ಮೇಲೆ ಚೂರು ಕೂಡ ನಂಬಿಕೆ ಇಲ್ಲ. ಉಳಿದ ಎಲ್ಲ ಕಡೆ ನಂಬಿಕೆ ಉಂಟು, ನಮಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಇದು ನಮ್ಮ ಕಂಡೀಷನ್. ಹಾಗಾಗಿ ಮಾನವರು ನೋಡಿ, ಪ್ರಭುಪಾದ ತುಂಬಾ ಒಳ್ಳೆ ಈ ಭಾವಾರ್ಥ ಕೊಟ್ಟಿದ್ದಾರೆ. ಮಾನವರು ನಿರ್ವಹಿಸಬೇಕಾದ ಕರ್ತವ್ಯಗಳು ಅಸಂಖ್ಯಾತವಾಗಿವೆ. ಪ್ರತಿಯೊಬ್ಬನು ತನ್ನ ತಂದೆ, ತಾಯಿ, ಕುಟುಂಬ, ಯಾರಾದ್ರೂ ಹೋಗಿ ಹೇಳಿದ್ರೆ ಯಾಕೆ ನೀವು ದುಡಿಯುವಂಥದ್ದು, ಅದು ನನ್ನ ತಂದೆ ತಾಯಿ ಮತ್ತೆ ನನ್ನ ಹೆಂಡತಿ ಮಕ್ಕಳು ಕುಟುಂಬ ನೋಡ್ಲಿಕ್ಕೆ ನಾನು ದುಡಿಯುವಂಥದ್ದು. ಒಂದು ವೇಳೆ ನಿಮ್ಗೆ ಈಗ ರೋಡಲ್ಲೇ ಆಕ್ಸಿಡೆಂಟ್ ಆಯ್ತು, ನಿನ್ನ 2 ಕಾಲು ಕಟ್ಟಾಯ್ತು, ಮತ್ತೆ ಯಾರು ನೋಡ್ತಾರೆ? ನನ್ನ ತಂದೆ ತಾಯಿ. ಮತ್ತೆ ಆಗ ದೇವರು ನೋಡ್ತಾರೆ. ಈಗ ಯಾಕೆ ದೇವರಿಲ್ಲ? ಆಗ ನಿನ್ನ 2 ಕಾಲು ಕಟ್ಟಾದ ಮೇಲೆ ದೇವರು ನೋಡ್ತಾರೆ. ಈಗ ಯಾಕೆ ದೇವರಿಲ್ಲ? ಅಲ್ಲ, ಈಗ ನಾನು ಸರಿ ಇದ್ದೇನೆ, ಗಟ್ಟಿದ್ದೇನೆ. ಈ ರೀತಿ ಜನರು, ಅಂದ್ರೆ ಜನರಿಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಎಲ್ಲವನ್ನು ನೋಡುವಂಥದ್ದು ಕೃಷ್ಣನೇ. ಈಗ ನಾವು ಸರಿ ಇರುವಾಗ ಕೂಡ ಕೃಷ್ಣನೇ ನೋಡುವಂಥದ್ದು, ಮತ್ತೆ ಕೂಡ ಕೃಷ್ಣನೇ. ಆದ್ರೆ ನಮ್ಗೆ ಗೊತ್ತಿಲ್ಲ, ಅದು ನಂಬಿಕೆ ಇಲ್ಲ. ತನ್ನ ತಂದೆ ತಾಯಿ ನೋಡಿ, ಪ್ರತಿಯೊಬ್ಬನ ಕರ್ತವ್ಯ ನೋಡಿ, ಪ್ರತಿಯೊಬ್ಬನು ತನ್ನ ತಂದೆ ತಾಯಿ, ಕುಟುಂಬ, ಸಮಾಜ, ದೇಶ, ಮಾನವ ಸಮೂಹ, ಅನ್ಯಜೀವಿಗಳು, ದೇವತೆಗಳು, ಇವರಿಗೆ ಸಲ್ಲಿಸಬೇಕಾದ ಕರ್ತವ್ಯಗಳಿವೆ. ಈಗ ಒಬ್ರು, ನಾನೊಂದು ಲಾಸ್ಟ್ ಇಯರ್ 2019 ಒಬ್ರು ಹೆಂಗಸು ಭೇಟಿಯಾದೆ. ಹಾಗಾಗಿ ನಾಯಿಗೆ ತುಂಬಾ ಸ್ನಾನ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಅಂದ್ರೆ ಅದು ಅದು ನನ್ನ ಕರ್ತವ್ಯ. ಅದು ಅರೆ ನಿಮ್ಮ ಮಗುವನ್ನು ಸ್ನಾನ ಮಾಡಿಸಿ, ಅದು ನಿಮ್ಮ ಕರ್ತವ್ಯ. ಇದು ಕರ್ತವ್ಯ ಅಲ್ಲ. ಅದು ಜನರು ಎಂತ, ಅದು ಕೂಡ ನನ್ನ ಕರ್ತವ್ಯ. ನಾಯಿಯನ್ನು ಸ್ನಾನ ಮಾಡಿಸೋದಕ್ಕೆ ಚಂದ ಮಾಡಿ ಇದು ಕೊಡುವಂಥದ್ದು ಕೂಡ ನನ್ನ ಕರ್ತವ್ಯ. ಇಲ್ಲದ ಕರ್ತವ್ಯನೆಲ್ಲ ನಮ್ಮ ಕರ್ತವ್ಯ ಅಂತ ಎಣಿಸ್ತಾರೆ. ಮಗುವನ್ನು ಸ್ನಾನ ಮಾಡಿದ್ದು ಮಾಡುವುದು ಕರ್ತವ್ಯ ತಾಯಿಯ, ಅದನ್ನು ಹೋಗ್ತೇನೆ. ಯಾಕೆಂದ್ರೆ ಶಾಸ್ತ್ರ ಅಂದ್ರೆ ಮಗು ನೋಡಿದ ಮೇಲೆ ಅದನ್ನು ಎಂತ ಹೇಳುದು, ದೊಡ್ಡದು ಮಾಡುದು ತಂದೆ ತಾಯಿಯ ಕರ್ತವ್ಯ. ಆದ್ರೆ ಈ ನಾಯಿಯನ್ನು ಸ್ನಾನ ಮಾಡಿಸಿ ಅದಕ್ಕೆ ಇದು ಮಾಡುವಂಥದ್ದು ಅದು ಕರ್ತವ್ಯ. ಹಾಗಾಗಿ ಇಲ್ಲದ ಕರ್ತವ್ಯವನ್ನು ಹೇಳ್ತಾರೆ ಜನರು, ಮತ್ತೆ ನಮ್ಗೆ ಅದರ ಬಗ್ಗೆ ಭಾಷಣ ಕೊಡ್ತಾರೆ. ಯಾಕಂದ್ರೆ ಅವರ ಮೈಂಡಲ್ಲಿ ಅದೇ ಉಂಟು, ಅದು ಹೊರಗೆ ಬರುವುದಿಲ್ಲ. ಮತ್ತೆ ನಮಗೆ ಅದು ಸರಿ ಅಂತ ಜಸ್ಟಿಫಿಕೇಶನ್ ಮಾಡುವಂಥದ್ದು. ಎಸ್, ಅನ್ಯಜೀವಿಗಳು, ದೇವತೆಗಳು, ಇವರಿಗೆ ಸಲ್ಲಿಸಬೇಕಾದ ಕರ್ತವ್ಯಗಳಿವೆ. ಅಲ್ಲದೆ ಮಹಾ ದಾರ್ಶನಿಕರಿಗೆ, ಕವಿಗಳಿಗೆ, ವಿಜ್ಞಾನಿಗಳಿಗೆ ಮೊದಲಾದವರಿಗೆ ಕೂಡ ಅವನ ಕರ್ತವ್ಯದಿಂದ ಬದ್ಧನಾಗಿದ್ದಾನೆ. ತುಂಬಾ ಕರ್ತವ್ಯ ಉಂಟು. ನಾವು ಪಿತೃಗಳಿಗೆ ಸಲ್ಲಿಸಬೇಕು, ಬೇರೆ ಬೇರೆ ರೀತಿಯಲ್ಲಿ ನಾವು ಕರ್ತವ್ಯ ಸಲ್ಲಿಸಬೇಕು, ಎಲ್ಲ ಉಂಟು. ಆದರೆ ಅಂತ ಎಲ್ಲ ಕರ್ತವ್ಯಗಳು ತ್ಯಜಿಸಿ, ಈಗ ಆ ಎಲ್ಲ ಕರ್ತವ್ಯವನ್ನು ತ್ಯಜಿಸಿ ಒಬ್ಬ ವ್ಯಕ್ತಿಯು ತನ್ನ ಭಗವತ್ ಸೇವೆಗೆ ಸಮರ್ಪಿಸಿಕೊಳ್ಳಬಹುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಎಸ್, ಇದು ಯಾವ ಶ್ಲೋಕ ಯಾರಾದ್ರೂ ಹೇಳ್ಬೋದಾ? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಹರೇ ಕೃಷ್ಣ ಹೇಳ್ಬೋದಾ ಯಾರಿಗಾದ್ರು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ. ಅಹಂ ಸರ್ವ ಪಾಪೇಭ್ಯೋ ರಕ್ಷಯಿಷ್ಯಾಮಿ ಮಾ ಶುಚ. ಮೋಕ್ಷಯಿಷ್ಯಾಮಿ ಮಾ ಶುಚ. ಎಸ್, ನೋಡಿ, ನಮ್ಗೆ ಶ್ಲೋಕ ಗೊತ್ತುಂಟು, ಆದ್ರೆ ನಮ್ಗೆ ಇದು ಬರ್ಲಿಲ್ಲ, ಎಂತ ಎಸ್ ಕೃಷ್ಣ ಎಲ್ಲ ಇದ್ದಾನೆ ಅಂತ ನಮ್ಗೆ ಬರ್ಲಿಲ್ಲ. ಶ್ಲೋಕ ಗೊತ್ತುಂಟು, ಓಕೆ, ಒಳ್ಳೆ ಒಂದು ಲೆಕ್ಕದಲ್ಲಿ ಒಂದು ಒಳ್ಳೆ ವಿಷಯ. ನಮ್ಗೆ ಅಟ್ಲೀಸ್ಟ್ ಅದು ಶ್ಲೋಕ ಅದು ಗೊತ್ತುಂಟು. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ನಥಿಂಗ್ ಅಂದ್ರೆ ಈಗ ಹೇಗಂದ್ರೆ ಏನು ಮಾಡದಿದ್ದಕ್ಕೆ ಸ್ವಲ್ಪ ಅದು ಸಿಗ್ಲಿ ಅಂತ. ಅದೇ ರೀತಿ ನಮ್ಗೆ ಆ ರಿಯಲೈಸೇಷನ್ ಬರ್ಲಿಲ್ಲ, ಕೃಷ್ಣ ಎಲ್ಲದಕ್ಕೂ ಇದ್ದಾನೆ. ಆದ್ರೆ ನಮಗೆ ಶ್ಲೋಕ ಗೊತ್ತುಂಟು, ವಿಷಯ ಗೊತ್ತುಂಟು, ಆದ್ರೆ ರಿಯಲೈಸೇಷನ್ ಟೈಮ್ ಹಿಡಿತದೆ ಬರ್ಲಿಕ್ಕೆ. ಹಾಗೆ ಕೃಷ್ಣ ಹೇಳಿದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ. ಆಸ್ಟ್ರೇಲಿಯಾದಲ್ಲಿ ಎಂತ ಆಯ್ತಂದ್ರೆ, ಕ್ಲಾಸ್ ಮಾಡುವಾಗ ಒಬ್ಬ ಬಂದ, ಪ್ರಭುಪಾದ ಕ್ಲಾಸ್ ಮಾಡ್ತಾ ಇದ್ದ ಆಸ್ಟ್ರೇಲಿಯಾದಲ್ಲಿ, ಮೆಲ್ಬರ್ನ್ ಅಲ್ಲಿ ಕ್ಲಾಸ್ ಮಾಡುವಾಗ ಒಬ್ಬ ಬಂದು, ಪ್ರಭುಪಾದ್
ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಸರೆಂಡರ್ ಕೃಷ್ಣ? ಪ್ರಭುಪಾದ ಹೇಳ್ತಾರೆ, ನಿಮಗೆ ಗೊತ್ತಿಲ್ವಾ? ಕೃಷ್ಣ ಭಗವದ್ 18ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. 1 ಸೆಕೆಂಡ್ ಸಾಕು, ಈಗಲೂ ಶರಣಾಗತ ನಾವು, ಇಮಿಡಿಯೇಟ್ ಶರಣಾಗತ ನಾವು. ಹಾಗಾಗಿ ಏನಿಲ್ಲ ಅಂದ್ರೆ ಅದು ರಾಕೆಟ್ ಸೈನ್ಸ್ ಇಲ್ಲ ಅದರಲ್ಲಿ. ಇಮಿಡಿಯೇಟ್ ಈಗಲೇ ಈ ಮೂಮೆಂಟ್ ಅಲ್ಲಿ ನಮ್ಗೆ ಶರಣಾಗತರಾಗ್ಬೋದು, ಎಲ್ಲ ಒಂದ್ಬಿಟ್ಟು. ಆದ್ರೆ ನಮ್ಗೆ ಅಂತ ಮನಸ್ಸಿಲ್ಲ, ಅಂತ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಟ್ಟರೆ ಇಮಿಡಿಯೇಟ್ ಎಸ್ ಕೃಷ್ಣ ರಕ್ಷತಿ ಇತಿ ವಿಶ್ವಾಸೋ, ಕೃಷ್ಣ ರಕ್ಷಣೆ ಮಾಡುವನ್ನ ನಮಗೆ ವಿಶ್ವಾಸ ಇದ್ರೆ ಇಮಿಡಿಯೇಟ್ ಆಗ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. ಹಾಗೆ ಮಾಡಿ ಭಗವಂತನ ಭಕ್ತಿ ಸೇವೆ ನಡೆಸುವಲ್ಲಿ ಯಶಸ್ವಿ ಆದರೆ ಅದು ತುಂಬಾ ಒಳ್ಳೆಯದು. ಹಾಗೆ ಮಾಡಿ ಯಶಸ್ವಿ ಆದರೆ ಒಳ್ಳೆಯದು. ಆದರೆ ನೋಡಿ, ಆದರೆ ಕೆಲವು ಸಲ ಒಬ್ಬ ವ್ಯಕ್ತಿಯು ತಾತ್ಕಾಲಿಕ ಭಾವವೇಶದಿಂದ ಭಗವತ್ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡು ಮುಂದೆ ಯಾವ ಕಾರಣಗಳಿಂದಲೂ ಸಲ್ಲದ ಸಂಘಕ್ಕೆ ಬಿದ್ದು ಭಕ್ತಿ ಸೇವೆಯಿಂದ ವಿಮುಖನಾಗಬಹುದು. ಹೀಗೆ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು ಇದು ತುಂಬಾ ಮುಖ್ಯ. ಒಂದು ನಮ್ಮ ಇಸ್ಕಾನ್ಗೆ ಒಬ್ಬ ಹುಡುಗ ಬಂದದನ್ನು ಸ್ಟೋರಿ ಹೇಳ್ತೇನೆ. ಅವ ಎಂತ ಆಯ್ತಂದ್ರೆ ಬೆಟ್ಟಿಂಗ್ ಅಲ್ಲಿ 50 ಲಕ್ಷ ಬೆಟ್ಟ, ಅಂದ್ರೆ ಅವನಿಗೆ ತಾಯಿ ಹಣ ಮಾಡು ಅಂತ ಹೇಳಿ ಒಳ್ಳೆ ಹುಡುಗ. ಅವನನ್ನು ಈ ಅಬ್ರಾಡ್ ಅಲ್ಲಿ ಕಳಿಸಿದ್ದಾರೆ, MBA ಎಲ್ಲ ಒಳ್ಳೆ ವಿದ್ಯಾವಂತ. ತಾಯಿ ಯಾವಾಗಲೂ ಹೇಳಿದ್ರು, ನೀನು ಜಾಸ್ತಿ ಅಂದ್ರೆ ಅವನಿಗೆ 70-80 ಸಾವಿರ ಸಂಬಳ ಇತ್ತು, ಜಾಸ್ತಿ ಸಂಪಾದನೆ ಮಾಡ್ಬೋದು. ಹಾಗಾಗಿ ಅವ ಬೆಟ್ಟಿಂಗ್ ಅಲ್ಲಿ ಹಾಕಿದ್ರು. ಅಣ್ಣ ತಮ್ಮ ಇಬ್ಬರು ಬೆಟ್ಟಿಂಗ್ ಆಗಿ 50 ಲಕ್ಷ ಕಳೆದುಕೊಂಡು ಮತ್ತೆ ಎಂತ ಮಾಡಿದ್ರು, ಲೋನ್ ಮಾಡಿದ್ರು. 2 ವರ್ಷ ಅವರೇ ಪರ್ಸನಲ್ ಲೋನ್ ಮಾಡಿ ಕಟ್ತಾ ಇದ್ರು. ಮತ್ತೆ ತಂದೆಗೆ ಗೊತ್ತಾಯ್ತು, ತಂದೆ ಮತ್ತೆ ಲೋನ್ ತಂದೆ ಇದು ಮಾಡಿದ್ರು. ಮತ್ತೆ ಎಂತಾಯ್ತು ಅಂದ್ರೆ ಕ್ಲಾಸಿಗೆ, ನಮ್ಮ ಆನ್ಲೈನ್ ಕ್ಲಾಸಿಗೆ ಇದು ಮಾಡಿದ. ಕ್ಲಾಸಿಗೆ ಆಗಿ ಮತ್ತೆ ಕ್ಲಾಸಿಗೆ ಸೇರಿದ ಮೇಲೆ ಅವನಿಗೆ ಎಸ್ ನಾನು ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಟೋಟಲ್ ನಿರತರಾಗಬೇಕಂತ ಬಂದು ಅದು ನನ್ನ ತಂದೆ ಆ ಲೋನನ್ನು ತೀರಿಸ್ತಾರೆ ಅಂತ ಹೇಳಿದಾರಂತ ಬಂದ ಮೇಲೆ 4 ದಿವಸದಲ್ಲಿ ಎಂತಾಯ್ತು ಅಂದ್ರೆ ಅವನಿಗೆ ಅಂದ್ರೆ ನಾವು ಇನಿಷಿಯಲ್ ಬಿಗಿನರ್ಸ್ ಅನ್ನು ನಾವು ಸರಿ ಮಾಡ್ಬೇಕಲ್ಲ, ಹೇಳಿದಾಗೆ ಇಮಿಡಿಯೇಟ್ ತಂದೆಗೆ ಫೋನ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದೆ. ನೋಡಿ, ಇದು ಕಂಡೀಷನ್, ಅಂದ್ರೆ ಅದು ಅಪಕ್ವ ಸ್ಥಿತಿ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಈ ಇಸ್ಕಾನ್ ಅನ್ನೋ ಸಂಸ್ಥೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಜನ ಇದ್ದಾರೆ. ಈಗ ಹೇಗಂದ್ರೆ ನಮ್ಮ ಮನೆಯಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ, ಈಗ ನನ್ನ ತಂದೆ ನನಗೆ ಎಷ್ಟೋ ಸರಿ ಬೈದಿದ್ದಾರೆ ಸಣ್ಣ ಇರುವಾಗ. ಅಂದ್ರೆ ಬೈಯುವುದಂದ್ರೆ ಎಂತಾದ್ರೂ ನಾನು ಲೂಟಿ ಮಾಡಿದ್ರೆ ಎಂತ ಬೈತಾರೆ, ಕೆಲವೊಮ್ಮೆ ಹೊಡೆದಿದ್ದಾರೆ ಕೂಡ, ತುಂಬಾ ಸತಿ ಹೊಡೆದಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ನಾನು ಮನೆ ಬಿಟ್ಟು ಹೋಗ್ಲಿಲ್ಲ. ಪ್ರಭುಪಾದ ಕೂಡ ಹೇಳುವಂಥದ್ದು ಹಾಗೆ. ಇಸ್ಕಾನ್ ಅನ್ನೋ ಸಂಸ್ಥೆ ಈ ಅಪಕ್ವ ಸ್ಥಿತಿ ಅಂದ್ರೆ ನೋಡಿ, ಅಪಕ್ವ ಸ್ಥಿತಿ ಅಂದ್ರೆ ಈ ರೀತಿ ಜನರು ಬರ್ತಾರೆ, ಅವರಿಗೆ ಮೆಚುರಿಟಿ ಇಲ್ಲ, ಮತ್ತೆ ಎಂತ ಹೇಳಿದ್ರೆ ಇಮಿಡಿಯೇಟ್ ಹೋಗ್ತೇನೆ, ಯಾಕಂದ್ರೆ ಮೆಚುರಿಟಿ ಇಲ್ಲ. ಆದ್ರೆ ಪ್ರಭುಪಾದ ಹೇಳುವಂತದ್ದು, ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿ ನಿನಗೆ ಬೈತಾ ಇರ್ತಾರೆ, ಆದ್ರೆ ಮನೆಯನ್ನು ಬಿಟ್ಟು ಹೋಗಿದ್ಯಾ? ಇಲ್ಲ. ನಾವು ಅಡ್ಜಸ್ಟ್ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ನಾವು ಅಡ್ಜಸ್ಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಹೇಳುವಂತ ಎಂತಂದ್ರೆ, ಆದ್ರೆ ಕೆಲವು ಸಲ ಒಬ್ಬ ವ್ಯಕ್ತಿಯು ತಾತ್ಕಾಲಿಕ ಭಾವವೇಶದಿಂದ, ನಾನು ಆ ಹುಡುಗನ ಎಕ್ಸಾಂಪಲ್ ಕೊಡು, ಭಾವವೇಶದಿಂದ ಕ್ಲಾಸ್ ಹೇಳಿದ, ಒಳ್ಳೆ ಆಯ್ತು ಅವನಿಗೆ, ಈ ಭಗವದ್ಗೀತೆ ಕ್ಲಾಸ್ 18 ದಿವಸ, ಇಮಿಡಿಯೇಟ್ ನಾನು ಸೇರ್ತೀನಿ ಅಂತ ಬಂದು, ಅದೇ ಇಮಿಡಿಯೇಟ್ ಫೋನ್ ಮಾಡಿ ವಾಪಸ್ ಹೋದ. ಹಾಗೆ ಇದು ಇಂಥದ್ದು ಆಗ್ತದೆ. ಭಗವತ್ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡು ಮುಂದೆ ಯಾವ ಕಾರಣಗಳಿಂದಲೂ ಸಲ್ಲದ ಸಂಘಕ್ಕೆ ಬಿದ್ದು ಭಕ್ತಿ ಸೇವೆಯಿಂದ ವಿಮುಖನಾಗುವುದು, ಮತ್ತೆ ಅವು ಹೋಗ್ತಾನೆ. ಆದರೆ ಇತಿಹಾಸದಲ್ಲಿ ಇಂಥ ಹಲವು ಉದಾಹರಣೆಗಳಿವೆ. ಭರತ ಮಹಾರಾಜನು, ಈಗ ಅದನ್ನು ತೆಗೆದೆ, ಈಗ ಭರತ ಮಹಾರಾಜ ವಿಷಯಕ್ಕೆ ಬರುವ. ಜಿಂಕೆಯಿಂದ ವ್ಯಾಮೋಹಕ್ಕೆ ಸಿಕ್ಕಿ ಬಿದ್ದು ಜಿಂಕೆಯಾಗಿ ಜನಿಸಬೇಕಾಯಿತು. ಹಾಗಾಗಿ ಭರತ ಮಹಾರಾಜ ಎಂತಾಯ್ತು, ಕಾಡಿಗೆ ಹೋದ್ರು ಸಮಾಧಿಗೆ ಅಂತ, ಆದ್ರೆ ಅಲ್ಲಿ ಜಿಂಕೆಯ ಸ್ಮರಣೆ ಆಗಿ ಜಿಂಕೆ ಆದ್ರು. ಸಾಯುವಾಗ ಅವನ ತನ್ನ ಜಿಂಕೆಯ ಬಗ್ಗೆ ಯೋಚಿಸಿದಾಗ ಫಲವಾಗಿ ತನ್ನ ಹಿಂದಿನ ಜನ್ಮದ ಘಟನೆ ನೆನಪು ಇದ್ದರೂ ಅವನು ಜಿಂಕೆಯಾಗಿ ಹುಟ್ಟಬೇಕಾಯಿತು. ನೆಕ್ಸ್ಟ್ ಲೈಫಲ್ಲಿ ಜಿಂಕೆಯ. ಚಿತ್ರಕೇಟು ಕೂಡ ಶಿವನ ಸನ್ನಿಧಿಯಲ್ಲಿ ತಪ್ಪು ಮಾಡಿದ್ರಿಂದ ಪತನ ಹೊಂದಿದ. ಅವನಿಗೆ ಎಂತಾಯ್ತು, ವೃತಾಸುರ ಅಂತ ಶಾಪ ಸಿಕ್ತು. ಹೀಗೆ ಪತನಗೊಳ್ಳುವ ಸಾಧ್ಯತೆ ಇದ್ದಾಗ ಸಹ ಒಂದು ಚೇತನ ಭಗವಂತನ ಪಾದಕಮಲಗಳಲ್ಲಿ ಶರಣಾದಕ್ಕೆ ಒತ್ತು ಕೊಡಲಾಗಿದೆ. ಹಾಗಾಗಿ ಪತನಗೊಂಡ್ರು ಕೂಡ ಅದಕ್ಕೆ ನಾವು ಮಹತ್ವ ಕೊಡ್ಬೇಕಂತ, ಯಾಕೆಂದ್ರೆ ಅವ ಕೃಷ್ಣನಲ್ಲಿಗೆ ಬಂದಿದ್ದಾನೆ.
ಕೃಷ್ಣ ಎಂತ ಅಂದ್ರೆ ಕೃಷ್ಣನಲ್ಲಿ ಯಾರೆಲ್ಲ ಬರ್ತಾನೆ ಕೃಷ್ಣ ಅವರನ್ನು ಡಿಸ್ಸ್ಯಾಟಿಸ್ಫೈ ಮಾಡುವುದಿಲ್ಲ. ಅದು ಹೇಗಂದ್ರೆ ಈಗ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಇದು ನಮ್ಗೆ ಅನುಭವ ಆಗಿದೆ. ತುಂಬಾ ಶ್ರೀಮಂತರ ಅಂದ್ರೆ ನಮ್ಗೆ ಶ್ರೀಮಂತ ಬಡವ ಅಂತ ಇಲ್ಲ, ನಮ್ಗೆ ಎಲ್ಲರೂ ಒಂದೇ. ಯಾಕೆಂದ್ರೆ ಎಲ್ಲರೂ ಬಡವರು ಕೃಷ್ಣ ಎದುರು. ಆದ್ರೂ ಕೂಡ ನಾವೀಗ ಈ ಪ್ರಚಾರಕ್ಕೆ ಹೋಗುವಾಗ ಶ್ರೀಮಂತನ ಮನೆಯಲ್ಲಿ ಅವನಿಗೆ ಕೊಡ್ಲಿಕ್ಕೆ ಏನು ಮನಸ್ಸಿರುವುದಿಲ್ಲ. ಆದ್ರೆ ಬಡವ ಎಂತ ಇಲ್ಲದವ ಅವ ಒಂದು ಗ್ಲಾಸ್ ಎಂತ ಮಾಡ್ತಾನೆ, ಈ ಲೆಮನ್ ಜ್ಯೂಸ್ ತಂದು ಕೊಡ್ತಾನೆ. ನೋಡಿ, ನಾವು ಸೇವೆ ಮಾಡೋದಾದ್ರೆ ಪ್ರೀತಿಯಿಂದ ಕೊಡುವಾಗ ನಾವು ಸೇವನೆ ಮಾಡ್ತೇವೆ. ಯಾಕಂದ್ರೆ ಕೃಷ್ಣ ಕೂಡ ಪ್ರೀತಿಯಿಂದ ಸೇವೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಎಂತ ಬರುವುದಂದ್ರೆ, ಕೃಷ್ಣ ಹೇಗಂದ್ರೆ ಕೃಷ್ಣ ಯಾರನ್ನು ಡಿಸ್ಸ್ಯಾಟಿಸ್ಫೈ ಮಾಡುವುದಿಲ್ಲ. ಈಗ ಹೇಗಂದ್ರೆ ಒಬ್ಬ ಏನಿಲ್ಲದವ ಪ್ರೀತಿಯಿಂದ ಒಂದು ಗ್ಲಾಸ್ ಲೆಮನ್ ಕೊಡ್ತಾನೆ, ಕೃಷ್ಣ ಸ್ವೀಕರಿಸ್ತಾನೆ. ಇದು ಕೃಷ್ಣನ ಇದು ಎಂತ ಹೇಳುವಂತದ್ದು, ಅವನ ಮೂಡ್. ಅವ ಯಾರನ್ನು ಡಿಸ್ಸ್ಯಾಟಿಸ್ಫೈ ಮಾಡುದಿಲ್ಲ. ಅದು ನಾವು ಎಣಿಸುವಂಥದ್ದು, ಕೃಷ್ಣ ನಮ್ಗೆ ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೃಷ್ಣ ನಾವು ಹೇಳಿದಾಗೆ ಕುಣಿಬೇಕಂತ ನಮ್ಮ ಇಚ್ಛೆ. ನನ್ನ ಪ್ರಕಾರ ಕೃಷ್ಣ ಕುಣಿಬೇಕು, ಅದು ಆಗುದಿಲ್ಲ ಸರ್. ನೀವು ಹಾಗೆ ನಿಮ್ದು ಯೋಚನೆ ಇದ್ರೆ ಆ ಯೋಚನೆಯನ್ನು ತೆಗೆದುಬೇಡಿ. ನೀವು ಹೇಳಿದಾಗ ಕೃಷ್ಣ ಕುಣಿದ, ಕೃಷ್ಣ ಹೇಳಿದಾಗ ನೀವು ಕುಣಿಬೇಕು. ಇದು ಆಕ್ಚುಲಿ ರಿವರ್ಸ್ ಆಗ್ಬೇಕು, ಉಲ್ಟಾ ಆಗ್ಬೇಕು. ಆದ್ರೆ ನಾವು ಎಂತಂದ್ರೆ ನಾವು ಹೇಳಿದಾಗ ಕೃಷ್ಣ ಕುಣಿಬೇಕು ಎಂತಂದ್ರೆ, ನನ್ಗೆ ಬೇಕಾದ ಕೃಷ್ಣ ಸಹಾಯ ಮಾಡ್ಬೇಕು, ನನ್ನ ಮಗುವಿಗೆ ಅದು ಮಾಡ್ಬೇಕು, ನನ್ನ ಗಂಡನಿಗೆ ಇದು ಮಾಡ್ಬೇಕು. ಕೃಷ್ಣ ನಿಮ್ಮ ಇದು ಗೊಂಬೆ ಅಲ್ಲ, ನೀವು ಕೃಷ್ಣನ ಗೊಂಬೆ ಆಗ್ಬೇಕು. ಹಾಗಾಗಿ ಇದು ನಾವು ತಿಳಬೇಕು. ಏಕೆಂದ್ರೆ ಜೀವಿಯು ಭಕ್ತಿ ಸೇವೆ ಕರ್ತವ್ಯಗಳಿಂದ ಪತನ ಹೊಂದಿದ ಹೊತ್ತಿನಲ್ಲಿಯೂ ಭಗವಂತನ ಪಾದಕಮಲಗಳನ್ನು ಎಂದಿಗೂ ಮರೆಯುವುದಿಲ್ಲ. ಒಮ್ಮೆ ಅದು ಭಗವತ್ ಸೇವೆಯಲ್ಲಿ ತೊಡಗಿದರೆ ಆಯ್ತು, ಮುಂದೆ ಎಲ್ಲಾ ಸನ್ನಿವೇಶಗಳಲ್ಲೂ ಅದು ಈ ಸೇವೆಯಲ್ಲಿ ಮುಂದುವರಿಯುದು. ಹೇಗಂದ್ರೆ ನೀವೆಲ್ಲ ಇಲ್ಲಿ 35 ಮಂದಿ ಇದ್ದೀರಿ, ಭಾಗವತನ ಕ್ಲಾಸ್ ಕೇಳ್ತಾ ಇದ್ದೀರಿ. ನೋಡಿ, ನಾನು ನಿಮ್ಗೆ ಹೇಳ್ತೇನೆ ಎಂತಂದ್ರೆ, ನೀವು ಈ ಭಾಗವತನ ಕ್ಲಾಸ್ ಕೇಳ್ತಾ ಇದ್ದೀರಲ್ಲ, ನೀವು ಲೂಸರ್ ಅಲ್ಲ. ಯಾಕೆಂದ್ರೆ ನಿಮ್ಗೆ ನೆಕ್ಸ್ಟ್ ಲೈಫಲ್ಲಿ, ಈ ಲೈಫಲ್ಲಿ ನೀವು ಪರ್ಫೆಕ್ಟ್ ಆಗದಿದ್ರೆ ಎಲ್ಲಿ ನಿಮ್ದು ಸ್ಟಾಪ್ ಆಗಿದೆ ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಲೈಫಲ್ಲಿ ನೀವು ಭಕ್ತರಾಗಿ ಒಂದ್ ವೇಳೆ ಕಂಪ್ಲೀಟ್ ಆದ್ರೆ ಗೋಲೋಕ ಹೋಗ್ತೀರಿ, ಇಲ್ಲದ್ರೆ ಭಕ್ತರ ಫ್ಯಾಮಿಲಿಯಲ್ಲಿ ಹುಡ್ತೀರಿ. ಮತ್ತೆ ನಿಮ್ಗೆ ಹುಟ್ಟಿದ ಕೂಡಲೇ ನಿಮ್ಗೆ ಭಕ್ತಿ ಸೇವೆ, ಅದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಸ್ವಲ್ಪಮಪಿ ಅಸ್ತಿ ಧರ್ಮಸ್ಯ ತ್ರಾಯತೋ ಮಹತೋ ಭಯ. ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ನೆನ್ಪಿಡ್ತಾನೆ. ನಾವು ಹಾಗೆ ಅಲ್ಲ. ನಾವು ಹೇಗಂದ್ರೆ ಕೆಲವರು ದುಃಖದಲ್ಲಿ ಹೇಳ್ತಾರೆ. ನನ್ನ ಜನವರಿ ಬ್ಯಾಚ್ ಅಲ್ಲಿ ಒಬ್ರು ನನಗೆ ಪ್ರಾಯದವರು 80 ವರ್ಷದವರು ಮಧ್ಯಾಹ್ನ ಫೋನ್ ಮಾಡಿ, ನಾನು ಒಬ್ಬರಿಗೆ ತುಂಬಾ ಹೆಲ್ಪ್ ಮಾಡಿದ್ದೇನೆ, ತುಂಬಾ ಹಣ ಎಲ್ಲ ಕೊಟ್ಟಿದ್ದೇನೆ, ಆದ್ರೆ ನನಗೆ ಮೋಹ ಅಲ್ಲ ಅನ್ನೋದು. ಅವರಿಗೆ ಮೋಹ ಉಂಟು, ಇಲ್ಲದವ್ರು ಯಾಕೆ ಹೇಳ್ತಾರೆ ಮೋಹ ಅಲ್ಲ, ಆದ್ರೆ ಅವರಿಗೆ ತುಂಬಾ ಶ್ರೀಮಂತರಾಗಿದ್ದಾರೆ, ನಾನು ಹಾಗೇ ಇದ್ದೆ. ನೋಡಿ, ಜನರಿಗೆ ಅಂದ್ರೆ ಈ ಶ್ರೀಮಂತಿಗೆಯನ್ನು ಅವರು ಆಧ್ಯಾತ್ಮಿಕ ತರುವಂಥದ್ದು. ಸರ್, ಆಧ್ಯಾತ್ಮಿಕ ಅಂದ್ರೆ ಕೃಷ್ಣ ಎಲ್ಲವನ್ನು ನಿಮ್ಮ ಎಂತಂದ್ರೆ ತೆಗೆದುಕೊಳ್ತಾನೆ, ಎಲ್ಲ ಟೋಟಲ್ ನಿಮ್ಮನ್ನು ಪಾಪರ್ ಮಾಡ್ತಾನೆ. ಆ ಕಂಡೀಷನ್ ಅಲ್ಲಿ ಮಾತ್ರ ಕೃಷ್ಣ ಸ್ವೀಕಾರ ಮಾಡೋದು. ಎಲ್ಲ ಇದ್ದು ನಿಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ನಾನು ಮತ್ತೆ ಕನ್ವಿನ್ಸ್ ಮಾಡಿದ್ರೆ ಅದು ಕೂಡ ಅವರಿಗೆ ಅದೇ ಇದ್ದಾರೆ. ಆ ರೀತಿ ಮಾಡಬಾರ್ದು. ದೇವರು ನನ್ನ ಹಣವನ್ನು ಇದು ಮಾಡಿ ಅವರಿಗೆ ಯಾಕೆ ಸುಖ ಕೊಡುವಂಥದ್ದು, ನನ್ಗೆ ಯಾಕೆ ದುಃಖ ಕೊಡುವಂತ ಈ ರೀತಿಯಲ್ಲಿ ಹೇಳಿದ್ರು. ಎಸ್, ಒಮ್ಮೆ ಅದು ಭಗವತ್ ಸೇವೆಯಲ್ಲಿ ತೊಡಗಿದ್ರೆ ಆಯ್ತು, ಮುಂದೆ ಎಲ್ಲಾ ಅದು ಸೇವೆಯಲ್ಲಿ ಮುಂದುವರಿಯೋದು. ಅಲ್ಪವಾದ ಭಕ್ತಿ ಸೇವೆ ಕೂಡ ವ್ಯಕ್ತಿಯನ್ನು ಗಂಡಾಂತರದಿಂದ ಕಾಪಾಡಬಲ್ಲದು ಎಂದು ಭಗವತ್ ಹೇಳಿ. ಅಂದ್ರೆ ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹತೋ ಭಯ. ಇತಿಹಾಸದಲ್ಲಿ ಇಂತಹ ಹಲವು ನಿದರ್ಶನಗಳಿವೆ. ಅಜಾಮಿಲನ ಪ್ರಸಂಗ ಅವುಗಳಲ್ಲಿ ಒಂದು. ಎಲ್ಲರಿಗೂ ಗೊತ್ತುಂಟು, ಅಜಾಮಿಲ ಟೋಟಲಿ ನಾಲಾಯಕ ಆಗಿದ್ದ. ಅಂದ್ರೆ ಈ ವೈಶ್ಯ ಹಿಂದೆ ಹೋಗಿ ಎಲ್ಲ ಅಭ್ಯಾಸ ಇತ್ತು, ಬೇಡದು. ಆದ್ರೂ ಕೂಡ ಸಾಯುವಾಗ ನಾರಾಯಣ ಸ್ಮರಣೆಯಿಂದ ಈ ವಿಷ್ಣುದೂತರು ಬಂದ್ರು. ಹಾಗಾಗಿ ಅಜಾಮಿಲ ಮೊದಲಲ್ಲಿ ಭಕ್ತನಾಗಿದ್ದು ಯೌವನದಲ್ಲಿ ಪತಿತನಾದ. ನೋಡಿ, ಹಾಗಾಗಿ ಅವ ಭಕ್ತನಾಗಿದ್ದ ಕಾರಣ ಕೃಷ್ಣ ಅದಕ್ಕೆ ಇದು ಮಾಡಿದ. ಮತ್ತೆ ಅವು ಕೆಟ್ಟದಾಗಿದ್ದು ಕೂಡ ಕೃಷ್ಣ ಅದಕ್ಕೆ ಕನ್ಸೆಷನ್ ಕೊಟ್ಟ. ಆದರೂ ಭಗವಂತ ಅವನನ್ನು ಕೊನೆಯಲ್ಲಿ ಕಾಪಾಡಿದ. ಇದರ ಅರ್ಥ ಎಂತಂದ್ರೆ, ನಾವು ಭಕ್ತಿ ಸೇವೆ ಬಂದು ಬೇಡದು ಮಾಡೋದಲ್ಲ, ಆದ್ರೆ ಎಂತಂದ್ರೆ ಕೃಷ್ಣ ಬಿಟ್ಟು ಹಾಕೋದಿಲ್ಲ ನಮ್ಮನ್ನು. ಎಂತ ಹೇಳುದು, ಕೆಲವೊಮ್ಮೆ ನಮ್ಮ ಹತ್ರ ಎಂತ ಹಣ ಇಲ್ಲದಿದ್ರೆ ನಾವೊಂದು ಯಾವುದೋ ಗಾಡಿಯಲ್ಲಿ ಹೋಗುವಾಗ ನಡುವಲ್ಲಿ ನಮ್ಮನ್ನು ರೋಡಲ್ಲಿ ಬಿಟ್ಟು ಹಾಕ್ತಾರೆ. ಮತ್ತೆ ನಮಗೆ ಗತಿ ಇಲ್ಲ ಎಂತ ಮಾಡ್ಬೇಕಂತ. ಕೃಷ್ಣ ಹಾಗೆ ಮಾಡೋದಿಲ್ಲ. ಆ ನಡುವಲ್ಲಿ ಹೋಗಿ ನಮ್ಗೆ ಬಿಟ್ಟು ಹಾಕೋದಿಲ್ಲ, ನಮ್ಮನ್ನು ನಮ್ಮ ಎಲ್ಲೇ ಪ್ಲೇಸಿಗೆ ತಂದು ಮುಟ್ಟಿಸ್ತಾನೆ. ಎಸ್,
पंचकल्पतरुभ्यश्च कृपा सिन्धुभ्येव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव की जय। नामाचार्य श्री हरिदास ठाकुर की जय।